ಪಾಡುತ್ತ ಬೇಡುವೆನು ದುರ್ಗಾಂಬಿಗೆ ಪಾಡುತ್ತ ಬೇಡುವೆನು ಚಂದನ ಲೇಪ ಮೈಯಲಿ ಮೆರವ ಕಸ್ತೂರಿ ತಿಲಕ ಮಣೆಯಲಿ ಕರಿದಿರಾರಾಜಿರುವ ದೇವಿಯ ಸುಪ್ರಸಾದವ ನೀಡು ಚಿನ್ಮಯಿ ರವಿಚಂದ್ರ ಲೇಪ ಮೈಯಲಿ ಮೆರವ ಕಸ್ತೂರಿ ತಿಲಕ ನೀಡು ಪ್ರಸಾದವನು ಆ
ವರ್ಷ ಕುಂದಾವು ಮೇಳ, 26 ವರ್ಷ ಸತತವಾಗಿ ಸುರತ್ಕಲ್ ಮೇಳದಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2 ವರ್ಷ ಮಂಗಳಾದೇವಿ, ಆನಂತರ 1 ವರ್ಷ ಕರ್ನಾಟಕ ಮೇಳ, ಆ ನಂತರ ಪುನಃ 1 ವರ್ಷ ಮಂಗಳಾದೇವಿ, ಆನಂತರ ಒಂದು 4 ವರ್ಷ ಮಂಗಳಾದೇವಿ ಎಡನೀರು ಮೇಳದಲ್ಲಿ ಸೇವೆ ಸಲ್ಲಿಸಿ ಈಗ ಪ್ರಸ್ತುತ ಕಳೆದ 8 ವರ್ಷಗಳಿಂದ ಹೊಸನಗರ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಯುವ ಕಲಾವಿದರಿಗೆಲ್ಲ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಪದ್ಯಣ್ಣ ಗಣಪತಿ ಭಟ್ರಲ್ಲಿ ಎಲ್ಲ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಆಸಕ್ತಿಯಿಂದ ಇದ್ದೇನೆ. ಗಣಪಣ್ಣ, ಮೊಟ್ಟ ಮೊದಲಾಗಿ ಅಂದ್ರೆ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಒಂದು ಬಗೆ ಹೇಗೆ? ಪ್ರಧಾನವಾಗಿ ಇದಕ್ಕೆ ಒಲವು ತೋರಲಿಕ್ಕೆ ಕಾರಣ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಭಾರಿ ಹಿನ್ನಡೆ ಆಗಿದ್ದೆ. ಪ್ರಾಥಮಿಕವಾಗಿ 7ನೇ ಕ್ಲಾಸ್ನವರಿಗೆ ಪಾಸಾಗಿ 8ನೇ ತರಗತಿಯಲ್ಲಿ ದುರ್ಬುದ್ಧಿ ಮಾಡಿ ನಾನು ಇಲ್ಲಿಂದ ಹೈಸ್ಕೂಲಿನಿಂದ ಯಕ್ಷಗಾನಕ್ಕೆ ಸೇರ್ಪಡೆಯಾಗುವಾಗ ಆಕಸ್ಮಿಕವಾದ ಘಟನೆ ನಡೆದ ಕಾರಣ ಯಕ್ಷಗಾನಕ್ಕೆ ಸೇರ್ಪಡೆಯಾಗಲಿಕ್ಕೆ ಕಾರಣ, ಪ್ರಧಾನವಾದ ಕಾರಣ ಅದು. ಹಾಗೆ ಯಕ್ಷಗಾನ ಕ್ಷೇತ್ರವನ್ನೇ ಯಾಕೆ ಅಳವಡಿಸಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಅಜ್ಜ ಪುಟ್ಟನಾರಾಯಣ ಭಾಗವತರು, ಅದು ಮೊದಲಿನ ಹಳೆಯ ಬಲಿಪರ ಸಮಸಾಟಿ ಭಾಗವತರಾಗಿದ್ದರು. ಅವರ ಮಗ ನನ್ನ ತಂದೆಯು ನಿರ್ವಹಿಸುವವರು, ಅವರಿಂದ ಅವರು ಕಲಿತಿದ್ದಾರೆ. ಈಗ ಪ್ರಸ್ತುತ ಏನಂತ ಹೇಳಿದ್ರೆ ನಾನು ಅದೇ ಮಾಂಬಾಡಿ ನಾರಾಯಣ ಭಾಗವತರ ಶಿಷ್ಯನಾಗಿದ್ದೇನೆ. ಮಾಂಬಾಡಿ ನಾರಾಯಣ ಭಾಗವತರು ನನ್ನ ಪುಟ್ಟನಾರಾಯಣ ಭಾಗವತರ ಶಿಷ್ಯ. ಮಾಂಬಾಡಿ ನಾರಾಯಣ ಭಾಗವತ
ಯಕ್ಷಗಾನಕ್ಕೆ ಇಂಥದ್ದೇ ಅಂತ ದಾರಿ ಇದೆ ಅಲ್ಲ, ಸಂಗೀತದಲ್ಲಿ ಇದ್ದಾಗ ಯಕ್ಷಗಾನದಲ್ಲಿ ಇದ್ದಾಗ ನಾವು ಅದನ್ನು ಅಗತ್ಯ ಇಲ್ಲ. ಅದೇ ನಿಜವಾದ ಒಂದು ಯಾರಿಗೆ ಆಸಕ್ತಿ ಉಂಟು ಅವರು ಬಂದು ನೋಡಿ ಹೋದ್ರೆ ಸಾಕು ಸಾಕು ಅಂತ ಹೇಳುವ ಅಭಿಪ್ರಾಯ. ಅದಕ್ಕೆ ಬೇಕಾಗಿ 10 ಜನ ಸೆಳೀಲಿಕ್ಕೆ ಬೇಕಾಗಿ ಮಕ್ಕಳೇ ಮಾಡೋದು ಸಹ. ಆಮೇಲೆ ಹಿಂದಿನ ಯಕ್ಷಗಾನದ ಒಂದು ಗುಣಮಟ್ಟಕ್ಕೂ ಈಗಿನ ಯಕ್ಷಗಾನ ಪ್ರದರ್ಶನದ ಗುಣಮಟ್ಟಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದು ಎಲ್ಲರಿಗೂ ತಿಳಿದಿರುವಂಥದ್ದೇ. ಆ ಗುಣಮಟ್ಟ ಈಗ ಕುಸಿದಿದೆ ಅಂತಾರೆ ನಾವು ಎಲ್ಲರೂ ಕೂಡ ಒಪ್ಪೋರಲ್ಲಿನ ಅಭಿಪ್ರಾಯ ಎಲ್ಲರದ್ದು ಕೂಡ. ಈ ಕುಸಿದಿರುವ ಗುಣಮಟ್ಟವನ್ನು ನಾವು
ಹಳೆ ನಾಟ್ಯ ಗೊತ್ತಿದ್ದವರು ಎಷ್ಟು ಜನ ಗೊತ್ತೇಳಿ. ಈಗ ಉದಾಹರಣೆಗಾಗಿ ಹಳೆ ನಾಟ್ಯ ಗೊತ್ತಿದ್ದವರು ಸೂರ್ಯಕುಮಾರಿ ಹೋಗಿ ಬರ್ತಿದ್ದಾರೆ, ಯಾವ ಶಿಷ್ಯ ಪರಂಪರೆಯಲ್ಲಿ ಕೆಲವರು ಜನ ಇದ್ದಾರೆ. ಅದು ಪಠ್ಯ ಭರತನಾಟ್ಯ ಗೊತ್ತಿದ್ದ ಅಥವಾ ಈ ಕಥಕ್ ಗೊತ್ತಿದ್ದ ಅವರು ಹೇಳ್ತಿದ್ದಿಲ್ಲ. ಯಕ್ಷಗಾನದಲ್ಲಿ ನಮ್ಮದೊಂದು ಹನುಮಂತ, ಅಡಿಕೆ ರಾಮಾಯಣದವರ ಶಿವರಾಮಯ್ಯ ಹನುಮಂತ, ಈ ರೀತಿಯನ್ನು ಅವರು ತೋರಿಸಿಕೊಟ್ಟಿರುವ ಅವರು ಕಥಕದಲ್ಲಿದ್ದ ಭರತನಾಟ್ಯದಲ್ಲಿಲ್ಲ. ಹಾಗೆ ಈಗ ಅಳವಡಿಸುತ್ತಾರೆ. ಯಾಕಂದ್ರೆ ಅದು ಸಾಕಾಗುವುದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಬಳಸ್ತಾರೆ. ಕೆಲವರ ಹೊರಗಿನ ಪ್ರಭಾವ ಬೀಳುತ್ತೆ ತೆಂಕಿಗೆ, ಹಾಗೆ ತೆಂಗಿನ ಪ್ರಭಾವ ಹೊರಗಿಗೆ ಬೀಳ್ತಿದೆ ಅಂತೆ ಅವರು
ವೇಷಧಾರಿ ಅಥವಾ ಅರ್ಥಧಾರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ, ಸ್ವಲ್ಪ ಕಥೆ ಬುದ್ಧಿಯನ್ನು ಮಾತಾಡಿದ ಅಂತ ಹೇಳಿದ್ರೆ ಸ್ವಲ್ಪ ಅವನಿಗೆ ಡೈರೆಕ್ಷನ್ ಕೊಡ್ಬೋದು. ಸರ್ಕಾರ ತಪ್ಪು ನಿರ್ಣಯ ಅಂತ ಹೇಳಿದ್ರೆ ಯಾವ ವೇಷಧಾರಿ ಇರಬೇಕು, ಈ ರಂಗತಂತ್ರ ಅಂತ ಹೇಳುವಂಥದ್ದು ಎಲ್ಲ ಗೊತ್ತಿದ್ರು ಆಗ್ಬೋದು. ಅಂದ್ರೆ ಅದಿಷ್ಟು ಗೊತ್ತಿದ್ರೆ ಅದೇ ಅವನ ಜವಾಬ್ದಾರಿ. ಅಂದ್ರೆ ರಂಗಕ್ಕೆ ಲೋಪ ಆಗದ ಹಾಗೆ ಅಷ್ಟು ಗೊತ್ತಿದೆ ಅಷ್ಟಿದ್ರೆ ಅವನು ಆಗುತ್ತೆ, ಮತ್ತೆ ಆಗುತ್ತೆ, ಎಲ್ಲರೂ ಆಗುತ್ತೆ. ನಿಮಗೆ ಯಕ್ಷಗಾನದಲ್ಲಿ ಅತ್ಯಂತ ಖುಷಿಯ ಕೆಲವು ಘಟನೆಗಳನ್ನು ಹೇಳ್ಬೋದು? ಖುಷಿಯ ಘಟನೆಗಳು ಸುಮಾರು. ನಾನು ಯಕ್ಷಗಾನದಲ್ಲಿ ನಾನು ಹೇಳ್ತೇನೆ, ಒಳ್ಳೆ ನಾವು ಇಷ್ಟು 44 ವರ್ಷ ಕಷ್ಟ ಬಂದು ಈ ನಮ್ಮ ಹೇಳ್ತಲ್ಲ, ನಾವು 44 ವರ್ಷ 44 ಪ್ರಶಸ್ತಿ ಸಿಕ್ಕಿದ್ರೆ ನಾವು ಖುಷಿ ಅಂತ ನಾವು ಸೇವೆ ಮಾಡ್ಕೊಂಡು ಸಾಕಾಗ್ತದೆ. ಅದರಲ್ಲೂ ಖುಷಿ. 44 ವರ್ಷದಲ್ಲಿ ನಾವು 84 ಪ್ರಶಸ್ತಿಗಳನ್ನು ಪಡೆದು, ಸಾವಿರಾರು ಸನ್ಮಾನಗಳನ್ನು ಪಡೆದು, ಇದು ನಮಗೆ ಖುಷಿ. ಯಾಕಂತ ಹೇಳಿದ್ರೆ ಸಿಕ್ಕಿತಲ್ಲ ಅಂತ ಖುಷಿ ಅಲ್ಲ. ನಾವು ನೋಡಿ, ಅದೇ ಡಿಬಾಲಾಗಿ ಶಾಲೆಯಿಂದ ಬಿಟ್ಟು ಹೊರಗೆ ಹೋದವ ಮಾಮಾಡಿನ ಭಾಗದಲ್ಲಿ ಸತತ 2 ವರ್ಷ ಅಭ್ಯಾಸ ಮಾಡಿದ್ದಕ್ಕೆ, ಈ 45 ವರ್ಷಕ್ಕೆ ಹೋರಾಟ ಮಾಡಿದ್ದಕ್ಕೆ, ಸಾರ್ಥಕತೆಯಾಗಿ ನಮಗೆ ಈ ಸನ್ಮಾನ ಪ್ರಶಸ್ತಿಗಳು ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕಂದರೆ ಸೇರಿದ್ದಕ್ಕೆ ನಾವು ಯಾಕೆ ಈ ಮನುಷ್ಯ ನಾವು ಹುಟ್ಟಿ ಹೇಳೋದು ಇಷ್ಟು ವರ್ಷದಲ್ಲಿ ನಾವು ಏನು ಕೆಲಸ ಮಾಡಲಿಲ್ಲ ಅಂತ ಆಗಲಿಲ್ಲ. ಸಾರ್ಥಕತೆ ಕಲೆಯಲ್ಲಿ ನಾವು ಸೇರಿ ಹೆಸರು ಮಾಡ್ತೇವೆ. ಇಷ್ಟ ಆಗದೆ ಹೆಸರು ಮಾಡಲಿಕ್ಕೆ ಕಾರಣ ಯಕ್ಷಗಾನ ಅಂತ ಹೇಳುವಂಥ ತೃಪ್ತಿ ನಮಗೆ ಯಕ್ಷಗಾನ. ಭೂತಪತಿಯಾತ್ಮಜನ ಮರೆಗೊಂಡಾದನ ಪಡೆಯಂತೆ ನಡೆಯುವುದು ನೀತಿ.
ಹೋಗದಿರೆಂಬ ವಚನವನಾಡಿ ಕೆಡಿಸಲು ಬೇಡ ಎಂದು ಪತಿಯನು ಕಾಡಿದಳು ಕಮಲಾಗಿ. ಪತಿಯನು ಕಾಡಿದಳು ಕಮಲಾಗಿ. ಕಂಬನಿ ತುಂಬಿ ಪತಿಯನು ಕಾಡಿದಳು ಕಮಲಾಗಿ. ಕಂಬನಿ ತುಂಬಿ ಗೋಳಿಡುತ್ತ ಕಂಬನಿ ತುಂಬಿ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವನಾಡಲು ಬೇಡ. ಹೋಗದಿರೆಂಬ ವಚನವನಾಡಿ ಕೆಡಿಸಲು ಬೇಡ ಎಂದು ಕಮಲಾಕಿ ಕಂಬನಿ ತುಂಬಿ ಕಂಬನಿ ತುಂಬಿ ಕಾಡಿದಳು ಗೌರಿ. ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಗಜೆ ರಾಮ ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಗಜೆ ಮೇಯ ಚಾಚುವದಾಯ್ತೆ ನೆಲಕ್ಕೆ. ಮೇಯ ಚಾಚುವದಾಯ್ತೆ ನೆಲಕ್ಕೆ. ಕೈಯಾರೆ ಕಮ್ಮವ ಕುಣಿದಿದೆ ನಗೆಯ. ಕೈಯಾರೆ ಕಮ್ಮವ ಕುಣಿದಿದೆ ನಗೆ. ಜಗದಯ್ಯನೋಳೆ ನಿಂಬೆ ಅಕಟ. ಕೈಯಾರ ಕರ್ಮವ ಮುಡಿದಿದೆ ನಗೆ. ಜಗದಯ್ಯನೋಳೆ ನಿಂಬೆ ಜಗದಯ್ಯನು ಏನೆಂಬೆ ಅಕಟ. ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ಸಗಜೆ ಮೇಯ ಚಾಚುವದಾಯ್ತೆ ನೆಲಕ್ಕೆ. ಮೇಯ ಚಾಚುವದಾಯ್ತೆ ನೆಲಕ್ಕೆ. ರಾಮ ರಾಮ ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು. ಹರಹರ ಎನಗಿಂತ ದುರ್ಗದಿಯೇ. ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು. ಹರಗರ
ಎನಗಿಂತ ದುರ್ಗತಿಯು ಬಂದಿರುವುದೇ ಹರಗರ ಎನಗಿಂತ ದುರ್ಗತಿ ಬಂದಿರುವುದೇ ಬರಿದೆ ಕಳುಹಿಸದೆ ಇವರ ಬರಿದೆ ಕಳುಹಿಸಲೆ ಉಂಟು ಬಿಡಿ ಕಾಸು ಇಲ್ಲದೆ ಹೊತ್ತು ಬರಿದೆ ಕಳುಹಿಸಲೆ ಉಂಟು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಎನ್ನುದ ಮರುಗಿ ಗುಣ ಸುಂದರಿ ಹರಗರ ಕರಡಿ ಕೇಳುವುದೇನು ಎಲ್ಲ ಪ್ರಾಣ ಕೇಳುವುದೇನು ಶಿವನೇ ಶಂಕರನೇ ಹರನೇ ನೋಡಿದ ಕಾಲ್ದಣಿಯೇ ಕಿನ್ಮಯ ನೋಡಿದ ಕಾಲ್ದಣಿಯೇ ಚಿನ್ಮಯನ ಮೂರ್ತಿಯವು ಮಾಡಿದವು ಮಗಳ ಸಂಸ್ತುತಿಗಳು ಮಾಡಿದವು ಮಗಳ ಸಂಸ್ತುತಿಗಳು ಸ್ತುತಿಗಳು ಬಿರಿದುಕೊಂಡ ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ನಮಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನೋ ಪಾಡಿದವು ಗುಣಗಣವ ಬೇಕಾದವರಗಳವು ಬೇಡಿದವು ಪಾಡಿದವು ಗುಣಗಣವ ಪಾಡಿದವು ಕೃಷ್ಣನ ಬೇಕಾದವರಗಳು ಬೇಡಿದವು ಬೇಕಾದವರಗಳು ಬೇಡಿದೋ ಮನದೊಳಾನಂದ ಸಾಗರದೊಳ್ ಓಲಾಡಿದೋ ಕೈ ಮುಗಿದು ನಿಂದಿರವು ಕೈ ಮುಗಿದು ನಿಂದಿರಲ್ ಕವನದ ಕೈದಿ ಮುರಗರನೆಂದನು ಅವನದ ಕೈದಿ ಮುರಗರನೆಂದನು ನೋಡಿದವು ಕಂದಣಿಯ ಚಿನ್ಮಯನ ಮೂರ್ತಿಯವು ಮಾಡಿದವು ಬಾಳದವು ಸ್ತುತಿಗಳವು ಬಿರಿದುಕೊಂಡಾಡಿದವು ತನಗೆ ಲಕ್ಷ್ಮೀ ರಮಣ ದಯವಾದ ಏನು ತಲಾವಿದುರನೌದು ಪಾಡಿದವು ಗುಣಗಣವ ಬೇಕಾದವರಗಳವು ಬೇಡಿದವು ಮನದಿನೊಳಾನಂದ ಸಾಗರದೊಳ್ ಓಲಾಡಿದವು ಕೈ ಮುಗಿದು ನಿಂದಿರಲ್ಕೆ ಅವನತ ಕೈತಿ ಮುರಗರನೆಂದ ಕೃಷ್ಣನ ನೋಡಿ
ಬೇರೆ ನಾನು ಹೇಳಿದ್ದು. ಅದು ಅವರು ರಂಗಸ್ಥಳದಲ್ಲಿ ನನ್ನನ್ನು ಅದಲ್ಲ ಅದಲ್ಲ, ಇನ್ನು ಇದು ನನ್ನ ಛಲ ಛಲ ಸದ್ಯಕ್ಕೆ ತಿರುಗಡೆ ಮಾಡಿ ಆ ಘಟನೆಗಳನ್ನೆಲ್ಲ ಎಳಿಸುವಾಗ ಅವರು ಅಷ್ಟು ಹೇಳಿದರೆ ಅದು ನನ್ನ ಮಂಡೆಗೆ ತೋರಿದ್ರು. ಅದು ಸಭೆಯನ್ನು ನೆಗಾಡ್ತದೆ. ಭಾಗವತ ಅಂತ ಭಾಗವತ ಹೇಳಿದರೆ ಅರ್ಥ ಜ್ಞಾನ ಇಲ್ಲದ ಭಾಗವತ ಅಂತ ಅವರು ನಮ್ಮ 18 ವರ್ಷ
ಈಗಂತೂ ನನಗೆ ಅದೇ ಸ್ವಲ್ಪ ತೋಟ ಇದೆ, ತೋಟದಾಗಿದೆ ಫಲ ನನಗೆ ಸಿಕ್ಕುವಾಗ ಮತ್ತೆ 7 ವರ್ಷದಿಂದ ಸಿಕ್ಕಿದೆ. ಪ್ರತಿಫಲ ಅಂತಲ್ಲ, ಅದೊಂದು ಸೈಡ್. ಯಕ್ಷಗಾನಕ್ಕೆ ಪೂರಕವಾಗಿ ನನ್ನ ಮಕ್ಕಳು 2 ಜನ ನನಗೆ ಸಹಾಯ ಮಾಡ್ತಾರೆ, ಪ್ರಚಾರದ ಸಹಾಯ. ಮತ್ತೆ ಯಾವ ರೀತಿಯ ಅಪ್ಪನನ್ನು ಹೆಚ್ಚಿಗೆ ಕಷ್ಟಪಟ್ಟಿರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಅನುಭವಿಸ್ತಾರೆ. ಯಾಕಂತೇಳಿ ಇನ್ನಾದರೂ ಕೊಡಬೇಕು ಅಂತ ಇದೆ. ತಿರುಗಾಟದ ಹೊರತು ನಾ ಕಷ್ಟ ಉಂಟಲ್ಲ, ನನ್ನ ಪ್ರಾಯ ಈಗ 59 ಇತ್ತು, ಅದು ಕಠಿಣ ಬಾಕಿ. ಆದರೆ ತಿರುಗಾಟ ನಾನು ಹೋಗಿ ಜಾಸ್ತಿ. ಕಾರಣ ಗೌರ್ಮೆಂಟ್ ಆದರೆ ನನಗೆ ರಿಟೈರ್ಡ್ ಪ್ರಾಯ ಆಯಿತು ಅಂತ ಲೆಕ್ಕ. ಮತ್ತೆ ಮೀಸಲು ಅದು ಶ್ರೀವಶಂಕರ್ ಅಂತ ಸಂಗೀತ ಅಭ್ಯಾಸ ಹಾಗಾಗಿ ಇದಕ್ಕೆ ಪೂರಕವಾಗಿದ್ದಾರೆ. ಹಾಗಾದರೆ ನನ್ನ ಈ ನಡೆಗೆ ಆಮೇಲೆ ಯಕ್ಷಗಾನದ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಭವಿಷ್ಯದ ಬಗ್ಗೆ ಒಳ್ಳೆಯದಿದೆ. ಜನ ಯಕ್ಷಗಾನ ಹಾಳಾಯ್ತಪ್ಪ ಅಂತ ಹೇಳುವವರಿದ್ದಾರೆ. ಹಾಗಾಗಿ ಹೀಗೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈಗ ಇನ್ನು ಅದಕ್ಕೆ ಒಳ್ಳೇದು ಮಾಡಿ ಹೇಗೆ ಮಾಡ್ಬೋದಪ್ಪ ಅಂತ ಚಿಂತನೆ ಮಾಡ್ತಾ ಇದ್ದಾರೆ ಈಗಿನ ಶಿಕ್ಷಕರು ನಮ್ಮ. ಹಾಗಾಗಿ ಯಕ್ಷಗಾನ ಹಾಳಾಗಲಿಕ್ಕೆ ಆಗ್ತಿಲ್ಲ. ಇಲ್ಲಂತೂ ಪ್ರಜೆ ಬದುಕುವವರು ಇದ್ದಾರೆ. ಉದಾಹರಣೆಗೆ ಇಲ್ಲೇ ನಿಮ್ಮಲ್ಲೇ ಇದ್ದಾರೆ, ನಾವು ಹೇಳುವುದಿಲ್ಲ ಅದನ್ನು ಯಾರತ್ತ ಇಲ್ಲೇ ಒಬ್ಬ ತರಗತಿ ಮಾಡಿ ಒಳ್ಳೆ ಅವನ ಅನುಕೂಲವನ್ನು ನಾವು ಮಾಡಿಕೊಂಡಿದ್ದೇನೆ. ಹೌದು, ಯಕ್ಷಗಾನವೇ ಅಲ್ವಾ? ಹೌದು ಹೌದು, ಯಕ್ಷಗಾನವನ್ನು ನಾವು ಮಾಡಿರುವಾಗ ಮರಲಿಕ್ಕಿಲ್ಲ. ಹಾಗಂತೇಳಿ ಯಕ್ಷಗಾನ ಎಲ್ಲ ಕಲಿತಾ ಇರೋದು ಅಂತ ಒಳ್ಳೆ ಉದಾಹರಣೆ. ನಾನು ಅದು ಯಕ್ಷಗಾನದಲ್ಲಿ ಮಾಡಿದಷ್ಟು ಎಲ್ಲಿಯೂ ಮಾಡಿಲ್ಲ, ಎಲ್ಲವೂ ಕೊಟ್ಟಿದ್ದೀನಿ ನನಗೆ ಯಕ್ಷಗಾನ. ಆಮೇಲೆ ಇನ್ನೊಂದು, ಇದು ನನ್ನ ಸ್ವಂತ ಅನುಭವ ಕೂಡ ಹಾಗೆ. ಹೌದು, ಒಮ್ಮೆ ನಾನೇ ನಿಮ್ಮ ಒಂದು ಮಂಗಳೂರಿನಲ್ಲಿ ಒಂದು ಆಟಕ್ಕೆ ಹೋದಾಗ ಅಲ್ಲಿ ನಿಮಗೆ ಆಟ ಆಡಿಸಿದವರು ಕೊಟ್ಟ ಎಷ್ಟೋ ಒಂದು ಸಂಖ್ಯೆ ಇದನ್ನು ಕೊಟ್ಟಾಗ ನೀವು ಅದರಲ್ಲಿ ಆ ರೀತಿ ಅದು ನಾನು ಒಂದಲ್ಲ ನೋಡಿದ್ದು. ಅಂಥದ್ದು ನನಗೆ ನನ್ನ ಹಲವಾರು ಗೆಳೆಯರು ಕೂಡ ಅಂಥದ್ದು ಹಲವು ನಿದರ್ಶನಗಳು ಉಂಟು. ಹೌದು ಹೌದು, ಅದಕ್ಕೆ ನಿಮಗೆ ಅಂದ್ರೆ ಆ ರೀತಿಯ ಮನಸ್ಸು ನಿಮಗೆ ಹೇಗೆ? ಅದೇನು ತೊಂದರೆ, ನಮ್ಮಾಗೆ ಕಲಾವಿದರು ತೊಂದರೆ. ಅದೇ ಮೊನ್ನೆ ಪಾಪ ಕೈ ಸುತ್ತ ಪಾಪ ಎಲ್ಲ ನಾನೇ ತಲೆಬಿಸಿ ಮಾಡಿದೆ. ನಿಮಗೆ ಹೇಗೆ ಕೈತ ಉಳಿಸ್ತಾರೆ ನನಗೆ ಬೇಡ, ಹಣ ಬೇಡ. ಅವು ಇಂಚಾವನಂತ ಬೇಡ, ಅವನು ನನ್ನಾಗಿ ಕಲಾವಿದ. ಅದರಲ್ಲಿ ನಾವು ಒಟ್ಟಿಗೆ ಕಲಿತ ಧರ್ಮಸ್ಥಳದಲ್ಲಿ ಒಂದೇ ಕೇಂದ್ರದಲ್ಲಿ ಕಲಿತವರು 7 ವರ್ಷದಲ್ಲಿ ನಾವು ಈಗ ನನ್ನ ಸಹಾಯವನ್ನು ನಾನು ಮಾಡ್ತೀನಿ. ಎಲ್ಲವರಕ್ಕೂ ಮಾಡಲಿಕ್ಕೆ ನನಗೆ ಒಂದು ಹೆಣ್ಣು ಮಕ್ಕಳು ನನಗೆ ಇರ್ತದೆ. ಹಾಗಾಗಿ ನಾನು ಹಾಗೆ ಸಿಕ್ಕಿದೆ. ಆಗಿದ್ದದ್ದು ವರ್ಷದಲ್ಲಿ ಒಂದು 8-10 ಕಿಲೋಮೀಟರ್ ಸಹಾಯ ಮಾಡ್ತೇನೆ. 60 ರೂಪಾಯಿ ಅಲ್ಲ, ನಾನು ಹಾಗೆ ಮಾಡಿ ನಾನು ಬಂದಿಲ್ಲ. ಆ ಕಡೆಯಲ್ಲಿ ಕೊಟ್ಟರೆ ಈ ಕಡೆ ಚಪ್ಪಲು ಇನ್ನು ಮುಂದೆ ನಿಮ್ಮ ಏನು ನಿಮ್ಮ ಪ್ಲಾನ್ ಏನಾದ್ರೆ ಯಾವ ರೀತಿ? ಈಗ ಯಕ್ಷಗಾನದಲ್ಲಿ ಪ್ಲಾನ್ ಅಂತ ಮಾಡುವಂಥ ಕಾಲಗಳಿತ್ತು ನಮಗೆ. ಈಗ ನಮ್ಮ ಫ್ರೆಂಡ್ಗಳು ಬಿಟ್ಟರೆ ಮನೆಯಲ್ಲಿ ಅದು ಈಗ ಬಿಡುವುದಿಲ್ಲ ಮಾತ್ರ. ಫ್ರೆಂಡ್ಗಳು ಆದರೂ ಹೋಗ್ತಾರೆ ಅಂತ ಹೇಳಿದ್ದಾರೆ. ಆದರೆ ಬಾಕಿ ಕೆಲವೆಲ್ಲ ಯಕ್ಷಗಾನದ ಕೆಲವು ಜನ ಇದ್ದಾರೆ, ಅವರ ಕೋರಿಕೆ ಮೇಲೆ ಅದು ಕೆಲವು ಆಟಕ್ಕೆ ಹೋಗಬೇಕಾಗ್ತದೆ. ಎಲ್ಲ ನಮ್ಮನ್ನು ಬಹಳ ಆತ್ಮೀಯವಾಗಿ ಪ್ರೀತಿಸಿದವರು ಜನಗಳು, ನಮ್ಮ ಹಿತೈಷಿಗಳು ಕೆಲವರು ಮಾಡಿದ್ದಾರೆ. ಅವರಿಗಾಗಿ ನಮಗೆ ಯಕ್ಷಗಾನಗಳು ಹೇಗೆ ಸ್ವಂತ ಆಗಿರ್ಬೋದು. ಅವರು ಹೇಳಿ 2 ವರ್ಷ ಆಯಿತು, ಮನೆಯಲ್ಲೇ ಗೊತ್ತಿಲ್ಲ. ಅವರ ಈಗಿನ ಕಾಲಕ್ಕೆ ಇದ್ರೂ ಕಷ್ಟ ಇರೋದು. ಈಗೆಲ್ಲ ವಿಜ್ಞಾನದ